ಕಲ್ಕೂರ ಪ್ರತಿಷ್ಠಾನದಿಂದ ರಾಷ್ಟ್ರೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆಯು ಸೆಪ್ಟೆಂಬರ್ 10ರಂದು ಆನ್ಲೈನ್ ಮುಖಾಂತರ ನಡೆಯಲಿದೆ ಎಂದು ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ ತಿಳಿಸಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ 3.5 ದಶಕಗಳಿಂದ ಕಲ್ಕೂರ ಪ್ರತಿಷ್ಠಾನವು ನಡೆಸಿಕೊಂಡು ಬಂದಿರುವ ರಾಷ್ಟ್ರೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ಕೋವಿಡ್ ಹಾವಳಿಯಿಂದಾಗಿ ಸೆಪ್ಟೆಂಬರ್ 10ರಂದು ಆನ್ಲೈನ್ ಮೂಲಕ ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧಾಳು ಮಕ್ಕಳ 3 ನಿಮಿಷಗಳ ಅವಧಿಯ ವಿಡಿಯೋ ಚಿತ್ರೀಕರಣಗೊಳಿಸಿ ಸೆಪ್ಟೆಂಬರ್ 7ರ ಸೋಮವಾರದ ಒಳಗಾಗಿ ಇಮೇಲ್ ಮೂಲಕ ಕಳುಹಿಸಿಕೊಡಿ. ಒಟ್ಟು 32 ವಿಭಾಗಗಳಲ್ಲಿ ವಿವಿಧ ವಯೋಮಾನಗಳ ಮಕ್ಕಳ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ತೊಟ್ಟಿಲ ಕೃಷ್ಣ, ವೃಕ್ಷ ಕೃಷ್ಣ ಈ ಬಾರಿಯ ವಿಶೇಷ. ಇನ್ನು ಆಯಾಯ ವಿಭಾಗಕ್ಕೆ ಪ್ರತ್ಯೇಕ ಇಮೇಲ್ ಐಡಿಗಳನ್ನು ನೀಡಲಾಗಿದ್ದು, ತಮ್ಮದೇ ವಿಭಾಗದ ಇಮೇಲ್ಗಳಿಗೆ ಮಾತ್ರ ವಿಡಿಯೋವನ್ನು ಕಳುಹಿಸಬಹುದು ಎಂದು ಹೇಳಿದರು. ನಿಲ್ಲಬಾರದು ದೃಷ್ಟಿಯಿಂದ ಆನ್ಲೈನ್ ಕೃಷ್ಣ ವೇಷ ಸ್ಪರ್ಧೆ ರಾಷ್ಟ್ರೀಯ ಮಕ್ಕಳ ಉತ್ಸವವನ್ನು ಈ ಬಾರಿ ನಾವು ಆಯೋಜಿಸಿದ್ದೇವೆ. ವಿಶ್ವದಾದ್ಯಂತದ ಬಂಧುಗಳಿಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಸದವಕಾಶ. ಒಟ್ಟು 32 ವಿಭಾಗಗಳಲ್ಲಿ ಈ ಕಾರ್ಯಕ್ರಮಗಳು ನಡೆಯುವುದಿದ್ದು, ಸೆಪ್ಟೆಂಬರ್ 7ನೇ ತಾರೀಕು ಸೋಮವಾರದ ಒಳಗೆ 7ನೇ ತಾರೀಕಿನ ಒಳಗೆ ಇದರ ತತ್ಸಂಬಂಧಿ ಎಲ್ಲ ವಿಚಾರಗಳನ್ನು ನಮಗೆ ಅವರು ಮೇಲ್ ಮುಖಾಂತರ ಕಳಿಸಬೇಕಾಗ್ತದೆ. ಎಲ್ಲ ವಿಭಾಗಗಳಿಗೆ ಪ್ರತ್ಯೇಕ ಪ್ರಮುಖರನ್ನು ನಿಯೋಜಿಸಿ ಪ್ರತ್ಯೇಕ ಮೇಲ್ ಐಡಿಯನ್ನು ಸೃಷ್ಟಿ ಮಾಡಿದ್ದೇವೆ. ಆ ಮೇಲ್ ಮುಖಾಂತರ ತಮ್ಮ ಮನೆಯಲ್ಲಿ ಆ ಕೃಷ್ಣ ಲೋಕವನ್ನು ಸೃಷ್ಟಿಸಿ, ಬದ್ರಿ ದೇವಳದ ಅದು ಮಂಜುನಾಥ ದೇವರ ಸ್ಥಳದ ಒಂದು ವೇದಿಕೆಯಿಂದ ಸೃಷ್ಟಿಯಲ್ಲಿ ಮನೆಯಲ್ಲಿ ಸೃಷ್ಟಿಸಿ, ಮನೆಯಲ್ಲಿ ಮಕ್ಕಳ ಚಿತ್ರೀಕರಣವನ್ನು 3 ನಿಮಿಷಗಳ ಕಾಲ ಚಿತ್ರೀಕರಿಸಿ ಮೇಲ್ ಮುಖಾಂತರ ನಾವು ಇದಕ್ಕೆ ಕಳುಹಿಸಿ ಇದರಲ್ಲಿ ಭಾಗವಹಿಸಬಹುದು ಅಂತ ಹೇಳ್ಕೊಂಡು ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನವನೀತ್ ಶೆಟ್ಟಿ ಕದ್ರಿ, ಶಾರದಾ ವಿದ್ಯಾಲಯದ ಉಪಪ್ರಾಂಶುಪಾಲರಾದ ದಯಾನಂದ್ ಮತ್ತಿತರರು ಉಪಸ್ಥಿತರಿದ್ದರು.